ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ ರಿಜಿಸ್ಟರ್ಡ್ ಮೂಡಬಿದ್ರೆ ತಾಲೂಕು ಘಟಕದ ಪದಸ್ವೀಕಾರ ಕಾರ್ಯಕ್ರಮವು ಮೂಡಬಿದ್ರೆ ಆಲಂಕಾರು ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ನಡೆದಿದೆ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಪ್ರಾಂಶುಪಾಲರಾದ ವೇದಮೂರ್ತಿ ಡಾ ಎಚ್ ಸತ್ಯನಾರಾಯಣ ಆಚಾರ್ಯ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು. ಈ ವೇಳೆ ಈಶ್ವರ್ ಭಟ್, ಪ್ರಭಾಕರ್ ಭಟ್, ಅನಂತಕೃಷ್ಣ ಅಡಿಗಳ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಘವೇಂದ್ರ ಹೊಳ್ಳ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೃಷ್ಣರಾಜ್ ಭಟ್ ವಹಿಸಿದ್ರು. ಖಂಡಿತವಾಗಿಯೂ ನಿಮಗೆ ಬಂದಂತಹ ಅವಕಾಶವನ್ನ ಶ್ರೀ ಸುಬ್ರಹ್ಮಣ್ಯ ಭಟ್ರವರು ದಕ್ಷವಾಗಿ ನಿರ್ವಹಿಸಿ ಈ ಒಂದು ಮೂಡಬಿದ್ರೆಯನ್ನ ಸಮರ್ಥವಾಗಿ ಮುನ್ನಡೆಸ್ತಾರೆ ಹೇಳುವಂತಹ ಆತ್ಮವಿಶ್ವಾಸ ನಮಗಿದೆ. ಈ ನೆಲೆಯಲ್ಲಿ ನಮ್ಮ ನಿರ್ದೇಶಕರಂತಹ ಶ್ರೀ ಅನಂತ ಪದ್ಮನಾಭ ಉಪಾಧ್ಯಾಯರವರು ಹಾಗೂ ಪ್ರಭಾರಿಗಳಂತಹ ಶ್ರೀ ಹರಿ ಉಪಾಧ್ಯಾಯರವರು ಸಮರ್ಥವಾಗಿ ಇಲ್ಲಿ ಕೆಲಸವನ್ನ ಮಾಡಿ ಈ ಒಂದು ತಂಡವನ್ನ ಆಯ್ಕೆ ಮಾಡಿ ಇವತ್ತಿನ ದಿವಸದಲ್ಲಿ ಅಧಿಕೃತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಸಹಕಾರಿಯಾಗಿದ್ದಾರೆ. ಜಿಲ್ಲಾ ಸಮಿತಿಗೆ ತುಂಬಾ ಉಪಕೃತರಾಗಿದ್ದಾರೆ. ಅವರನ್ನ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಉತ್ತಮ ತಂಡದೊಂದಿಗೆ ಇದೀಗ ಪದ ಸ್ವೀಕಾರ ಮಾಡಿಕೊಂಡು ದಕ್ಷ ವಾಕ್ಯದೊಂದಿಗೆ ಇದನ್ನ ಶಿರಸ ವಹಿಸ್ತೇನೆ ಹೇಳುವಂತಹ ಒಂದು ಅನುವನ್ನ ನೀಡಿದಂತಹ ಶ್ರೀ ಸುಬ್ರಹ್ಮಣ್ಯ ಭಟ್ರವರ ತಂಡದವರಿಗೆ ಅಭಿನಂದಿಸುತ್ತಾ, ನಮ್ಮ ಜಿಲ್ಲೆಯ ಈ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತೆ ಪುರೋಹಿತರ ಪರಿಷತ್ತಿನ ಕೈಂಕರ್ಯಗಳು 110 ದಿವಸಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ 8 ತಾಲೂಕುಗಳಲ್ಲಿ ಸಮರ್ಥವಾದ ತಂಡವನ್ನು ರೂಪಿಸುವ ಮೂಲಕವಾಗಿ ನಾವು ಒಂದು ಧನ್ಯತೆಯ ಭಾವಕ್ಕೆ ಬಂದಿದ್ದೇವೆ ಹೇಳುವಂಥದ್ದನ್ನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.